ಬಂಟರಿಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಡಿಸೆಂಬರ್ 12ರಂದು ನಡೆಯಲಿರುವ ಚುನಾವಣೆಯಲ್ಲಿ ಬದಲಾವಣೆಗಾಗಿ ಈ ಬಾರಿ ಕಾರ್ಮಿಕ ಮುಖಂಡ ಸುರೇಶ್ ಚಂದ್ರ ಶೆಟ್ಟಿ ಸ್ಪರ್ಧಿಸುತ್ತಿದ್ದಾರೆ ಎಂದು ಬನ್ಸ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಸಂಘದ ಮಾಜಿ ಅಧ್ಯಕ್ಷ ಎ ಸದಾನಂದ ಶೆಟ್ಟಿ ಹೇಳಿದರು। ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಹೋರಾಟಗಾರ ಮಾಜಿ ಶಾಸಕ ದಿವಂಗತ ಎಂ ಲೋಕಯ್ಯ ಶೆಟ್ಟಿ ಅವರ ಪುತ್ರರಾದ ಸುರೇಂದ್ರ ಶೆಟ್ಟಿ ಅವರು 38 ವರ್ಷಗಳಿಂದ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಅವರು ಈ ಬಾರಿ ಬಂಟರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಗೆ ಇಳಿದಿದ್ದಾರೆ। ವಿದ್ಯಾರ್ಥಿ ನಾಯಕನಾಗಿ ರಾಷ್ಟ್ರಮಟ್ಟದ ಕಾರ್ಮಿಕ ಮುಖಂಡನಾಗಿ ಉತ್ತಮ ಕ್ರೀಡಾ ಸಂಘಟಕರಾಗಿ ಸುರೇಶ್ ಚಂದ್ರ ಶೆಟ್ಟಿ ಕಾರ್ಯನಿರ್ವಹಿಸುತ್ತಿದ್ದಾರೆ। ಬಂಟರ ಸಂಘದ ವತಿಯಿಂದ ನಿರ್ಮಾಣವಾಗಬೇಕಾಗಿದ್ದ ಸಭಾಂಗಣದ ಕಾಮಗಾರಿ ಇನ್ನೂ ಪೂರ್ಣಗೊಂಡಿರುವುದಿಲ್ಲ। ಸಂಘದ ಕುಂಠಿತಗೊಂಡಿರುವ ಎಲ್ಲ ಯೋಜನೆಗಳನ್ನು ಮುನ್ನಡೆಸಲು ಸಮರ್ಥ ನಾಯಕತ್ವದ ಅಗತ್ಯವಿದೆ। ಸಂಘದ ಹಾಲಿ ಅಧಿಕಾರಾವಧಿ ಪೂರ್ಣಗೊಳಿಸಿರುವ ಅಜಿತ್ ಕುಮಾರ್ ಅವರು 2 ಅವಧಿಗೆ ಅಧ್ಯಕ್ಷರಾಗಿದ್ದರು। ಈ ಬಾರಿ ಬದಲಾವಣೆಯ ಅಗತ್ಯವಿದೆ। ಹಿಂದಿನ ಅಧ್ಯಕ್ಷರುಗಳಿಗೆ ಸಹಕಾರ ನೀಡಿದ ಮತದಾರರು ಈ ಬಾರಿ ಹೊಸ ಮುಖಗಳಿಗೆ ಅವಕಾಶವನ್ನ ನೀಡಬೇಕು ಎನ್ನುವುದು ನಮ್ಮ ಗುರಿಯಾಗಿದೆ ಎಂದು ಸದಾನಂದ ಶೆಟ್ಟಿ ಅವರು ಹೇಳಿದರು। ಬದಲಾವಣೆಗೆ ಬೇಕಾಗಿ ಅವರು ಖಂಡಿತ ಬರ್ತಾರೆ, ಬಂದ್ರೆ ಏನು ಅಲ್ಲಿಯ ಒಂದು ನ್ಯಾಯ ಸಾಲ ಇಲ್ಲಿ ಈಗ ಯಾವ ನಮೂನೆಯಲ್ಲಿ ಹರಾಲಿ ನಾವು ಬಿಟ್ಟು ಬರುವಾಗಲೂ ಒಂದು 2 ಕೋಟಿಗಿಂತ ಮೇಲೆ ಅಲ್ಲಿತ್ತು, ಈಗ ಯಾವುದೂ ಇಲ್ಲ ಅಲ್ಲಿ। ಅದು ಸಂಪಾದನೆ ಮಾತ್ರ ನಿಮಗೆ ಯಾರಿಗೆ ಗೊತ್ತಿರಲಿಲ್ಲ। ಇದು ಕುಂದಾಪುರ ಬಣ್ಣ ಸಂಘ, ಪುತ್ತೂರು ಬಣ್ಣ ಸಂಘ, ಉಡುಪಿ ಬಣ್ಣ ಸಂಘ, ಕಾರ್ಕಳ ಬಣ್ಣ ಸಂಘ, ಕಾಸರಗೋಡು ಬಣ್ಣ ಸಂಘ, ಎಲ್ಲ ಬಣ್ಣ ಸಂಘದಿಂದ ಏನು ಕೆಲಸ ಆದರೂ ತಿಂಗಳಿಗೆ 40%, ಒಂದು 10 ಲಕ್ಷ ಒಂದು ಕಡೆಯಲ್ಲಿ ಕೆಲಸ ಮಾಡಿದ್ರೆ 4 ಲಕ್ಷ ಇಲ್ಲಿ ಬರಲೇಬೇಕು, ಯಾರದಿದ್ರೆ ನೋಟಿಸ್ ಹೋಗ್ತದೆ। ಅದು ಅಲ್ಲದೆ ಇಲ್ಲಿ ಮಂಗಳೂರಲ್ಲಿ ಲೇಡೀಸ್ ಹಾಸ್ಟೆಲ್ ದೊಡ್ಡ ಸಂಪಾದನೆ, ಜೆಂಟ್ಸ್ ಹಾಸ್ಟೆಲ್ ದೊಡ್ಡ ಸಂಪಾದನೆ, ಕಾಲೇಜ್ ದೊಡ್ಡ ಸಂಪಾದನೆ, ಅದಲ್ಲದೆ ಎದುರು ಇರುವ 25 ವರ್ಷಗಳ ದೊಡ್ಡ ಬಿಲ್ಡಿಂಗ್। ಸುದ್ದಿಗೋಷ್ಠಿಯಲ್ಲಿ ಬಂಟರ ಸಂಘದ ಮಾಜಿ ಅಧ್ಯಕ್ಷರಾದ ಅಮರನಾಥ್ ಶೆಟ್ಟಿ, ಶ್ರೀನಾಥ್ ಹೆಗ್ಡೆ, ಇತರ ಮುಖಂಡರಾದ ರಾಜಗೋಪಾಲ್ ರೈ, ಬಿ ಪುಷ್ಪಾಕರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು।